ವಾಣಿ ಕಾಲೇಜಿನ ವಾಣಿಜ್ಯ ವಿಭಾಗ ಮಾತ್ರ ಅಲ್ಲ, ಸೈನ್ಸ್ ವಿಭಾಗದಲ್ಲಿ ಕೂಡ ನವಮಿ ಅನ್ನುವಂಥವರು 588 ಅಂಕವನ್ನು ಪಡೆದು ಬೆಸ್ಟ್ ರಿಸಲ್ಟ್ ಕೊಟ್ಟಿರುವಂಥದ್ದು. ಈಗ ಅವರು ನೋಡಿದ್ದಾರೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಹೇಗಿದೆ ಖುಷಿ? ತುಂಬ ಖುಷಿಯಾಗಿದೆ. ಎಕ್ಸ್ಪೆಕ್ಟ್ ಮಾಡಿದ್ದೆ, ಸೊ ಹಾಗೇ ಬಂತು. ಎಲ್ಲರ ಬ್ಲೆಸ್ಸಿಂಗ್ಸ್ ಇದು ಆ್ಯಕ್ಚುಲಿ. ಫ್ಯಾಮಿಲಿಯವರಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಎಲ್ಲರ ಬ್ಲೆಸ್ಸಿಂಗ್ಸ್ ಇದು ನನಗೆ ಇವತ್ತು ಆ್ಯಕ್ಚುಲಿ ಸಿಕ್ಕಿದ್ದು. ಸೊ ತುಂಬ ಖುಷಿಯಾಗಿದೆ ನನಗೆ. ಇದೊಂದು ಖುಷಿ ವಿಚಾರ. ನೀವು ಇಲ್ಲಿನ ಈ ಮ್ಯಾಥ್ಸ್ HOD ಮಗಳು ಕೂಡ ಹೌದು ಹೌದು, ನನ್ನ ಅಮ್ಮನೇ ನನಗೆ ಮ್ಯಾಥ್ಸ್ ಟೀಚ್ ಮಾಡಿದ್ದು. ಸೊ ಅದಕ್ಕೆ ಮ್ಯಾಥ್ಸಲ್ಲಿ 100 ಅಲ್ಲಿ 100 ನನಗೆ. ಕ್ಲಾಸಲ್ಲಿ ಮಾತ್ರ, ಮನೇಲಿ ಕೂಡ ಟೀಚಿಂಗ್ ಇತ್ತು? ಹಾಂ, ಮನೇಲಿ ಸಹ ಏನಾದರೂ ಡೌಟ್ಸ್ ಎಲ್ಲ ಇದ್ದರೆ ಫುಲ್ ಮನೇಲಿ ಅಮ್ಮ ಹೇಳಿಕೊಡೋದು. ಅಮ್ಮನೇ ನನ್ನ ಟೀಚರ್. PCMC. ಹಾಂ. ಓಕೆ. ಸ್ಟಡೀಸ್ ಎಲ್ಲ ಯಾವ ಥರ, ಯಾವುದಕ್ಕೆ ಎಷ್ಟು ನೀವು ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಿ? ಸೊ ನಂದು ಹೇಗೆ ಪ್ಲಾನ್ಸ್ ಹೇಳಿದ್ರೆ, ನಾನು ಮೈಂಡಲ್ಲೇ ಜಾಸ್ತಿ ಪ್ಲಾನ್ಸ್ ಇತ್ತು. ನಾನು ಬುಕ್ಸಲ್ಲಿ ಬರೆಯೋದು ಆ ಥರ ಎಲ್ಲ ಎಂತ ಇಲ್ಲ. ಮೈಂಡಲ್ಲೇ ಇವತ್ತು ಏನು ನಾನು ಓದ್ತೇನೆ ಅಂತೇಳಿ ಪ್ಲ್ಯಾನ್ ಮಾಡ್ತಿದ್ದೆ ಸ್ಟಾರ್ಟಿಂಗೆ. ಇವತ್ತಿನ ಡೇ ರುಟೀನ್ ಹೇಗಿರಬೇಕು ಅಂತೇಳಿ. ಸೊ ಅದೇ ರೀತಿ ಓದ್ತಾ ಇದ್ದೆ. ಕೆಲವೊಮ್ಮೆ ಆಚೆ ಈಚೆ ಆಗ್ತಿತ್ತು, ಬಟ್ ಆಲ್ಮೋಸ್ಟ್ ಟೈಮ್ ನಾನು ಅದು ಕವರ್ ಅಪ್ ಮಾಡ್ತಾ ಇದ್ದೆ. ಅವತ್ತವತ್ತೇ ಕವರ್ ಅಪ್ ಮಾಡ್ತಾ ಇದ್ದೆ. ಹಾಗೆ. ಸೊ ನಿಮ್ಮ ರಿಸಲ್ಟ್ ನೋಡಿ ನಿಮ್ಮ ಸಂಸ್ಥೆ ಹಾಗೇನೆ ಪೇರೆಂಟ್ಸ್ ಯಾವ ಥರ ಚಿಯರ್ ಅಪ್ ಮಾಡಿದ್ರು? ಖುಷಿಯಾಗಿದೆ. ಮನೆಯಲ್ಲಿ ಅಮ್ಮ ಅಂತೂ ನನ್ನ ರಿಸಲ್ಟ್ ಬರುವವರೆಗೆ ಮನೇಲೇ ಇದ್ರು. ಆ್ಯಕ್ಚುಲಿ ಅವರಿಗೆ ಕಾಲೇಜಿಗೆ ಬರಲಿಕ್ಕಿತ್ತು, ಬಟ್ ಇಲ್ಲ ಇನ್ನೂ ರಿಸಲ್ಟ್ ನೋಡಿಯೋ ಹೋಗ್ತೇನೆ ಅಂತ ಹೇಳಿದ್ರು. ಫುಲ್ ಅವರೇ ನನಗಿಂತ ಜಾಸ್ತಿ ಅವರಿಗೆ ಎಕ್ಸೈಟ್ಮೆಂಟ್ ಇತ್ತು. ಸೊ ಅವರು ಫುಲ್ ನನ್ನ ರಿಸಲ್ಟ್ ನೋಡಿ ತುಂಬ ಖುಷಿ ಆಯಿತು. ಮತ್ತು ಸೀದಾ ಬಂದು ಕಾಲೇಜಿಗೆ ಬಂದರು. ಸೊ ಅವರು ಟೀಚರ್ಸು ಅಷ್ಟೇ ನನಗೆ ಫುಲ್ ಸಪೋರ್ಟ್ ಮಾಡಿದ್ರು. ಎಲ್ಲ ನಂದು ಕ್ಲಾಸ್ ಟೀಚರ್ಸ್ ಆಗಿರ್ಬೋದು, ನಂದು ಪ್ರಿನ್ಸಿ ಆಗಿರ್ಬೋದು. ಸೊ ಎಲ್ಲರೂ ಕೂಡ ಫುಲ್ ಸಪೋರ್ಟಿವ್. ನಮ್ಮಿ ನಿಂಗೆ ಆಗ್ತದೆ, ಬರ್ತದೆ ಅಂತ ಹೇಳಿ ಫುಲ್ ಸಪೋರ್ಟಿವ್ ಮಾಡಿದ್ರು. 2 ಮಾರ್ಕ್ ಎಲ್ಲಿ ಲೆಸ್ ಆಯ್ತು? 2 ಅಲ್ಲ, ನನಗೆ ಆ್ಯಕ್ಚುಲಿ 12 ಮಾರ್ಕ್ಸ್ ಹೋಗಿದೆ. 5 ಹಾಂ ಹಾಂ. ನನಗೆ ಇದು ಹಿಂದಿಯಲ್ಲಿ 4 ಮಾರ್ಕ್ಸ್ ಹೋಗಿತ್ತು, ಇಂಗ್ಲೀಷಲ್ಲಿ 2 ಮಾರ್ಕ್ಸ್, ಆಮೇಲೆ ಫಿಸಿಕ್ಸಲ್ಲಿ 3, ಕೆಮಿಸ್ಟ್ರಿಯಲ್ಲಿ 3. 2 ಮ್ಯಾಥ್ಸ್ ಮತ್ತು ಕಂಪ್ಯೂಟರಲ್ಲಿ ಮಾತ್ರ 100 ಅಲ್ಲಿ 100. ಓಕೆ. ನೆಕ್ಸ್ಟ್ ಏನಾದರೂ ಇಷ್ಟು ಬರಬೇಕಂದ್ರೆ ಇತ್ತ ಮಾರ್ಕ್ಸ್ ರಿವ್ಯಾಲ್ಯೂಷನ್? ಇದು ಹಿಂದಿಯಲ್ಲಿ ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ ಇತ್ತು 100 ಅಲ್ಲಿ 100 ಬರಬೇಕು ಅಂತ, ಬಟ್ 4 ಮಾರ್ಕ್ಸ್ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಬೇರೆ ಎಲ್ಲ ಎಕ್ಸ್ಪೆಕ್ಟೆಡೇ ಮಾರ್ಕ್ಸ್ ಅದು. ಹಾಂ. ಅದು ಮುಂದಿನ ಪ್ಲಾನ್ಸ್ ಏನು? ಸೊ ಇಂಜಿನಿಯರಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ಸ್ ಉಂಟು. ಸೊ ಎಂತ ಆಗ್ತದೆ ಗೊತ್ತಿಲ್ಲ. ಅದೇ CT ಬೇಸ್ ರ್ಯಾಂಕ್ ಮೇಲೆ ಎಂತ ಮಾಡೋದು ಫ್ಯೂಚರಲ್ಲಿ ಅಂತ ಡಿಸೈಡ್ ಮಾಡುವಂಥದ್ದು. ನಿಮ್ಮ ಡಿಸಿಷನ್ ಫೈನಲ್ ಆಯ್ತಾ? ಪೇರೆಂಟ್ಸ್ ಈ ಥರ ಆಗ್ಬೇಕಂತ ಅವ್ರಿಗೆ ಏನು ಡ್ರೀಮ್ ಇದೆ? ಅವರಿಗೆ ನೀನೇನು ಮಾಡ್ತಿ ಅದೇ ಇಂಪಾರ್ಟೆಂಟ್. ಹಾಂ, ನನ್ನ ಇದು ಏನೋ ಆಸೆ ಇದೆ ಅದೇ ಅವರದ್ದು ಆಸೆ ಕೂಡ. ಅಂದರೆ ನಿಂಗೇನು ಇಷ್ಟ ಅದೇ ಮಾಡು ಅಂತ ಹೇಳ್ತಾರೆ. ಓಕೆ. ಒಂದು ಕಡೆ ಸ್ಟೂಡೆಂಟ್ ಕೂಡ ಹೌದು, ಇನ್ನೊಂದು ಕಡೆ ಮಗಳು ಕೂಡ ಹೌದು. ತುಂಬ ಖುಷಿ ಆಬ್ವಿಯಸ್ಲಿ ಆಗುತ್ತೆ, ಹೆಮ್ಮೆಯ ವಿಚಾರ. ಸೊ ಆ ಖುಷಿನ ನೀವು ಜನರ ಮುಂದೆ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಿ, ಏನು ಹೇಳ್ತೀರಾ? ಖುಷಿ ಅಂತ ಹೇಳಿದರೆ, ಅವಳು ವಾಣಿ ಕಾಲೇಜಿನಲ್ಲಿ ಮಾತ್ರ ಅಲ್ಲ ಕಲ್ತದ್ದು, ವಾಣಿಯಲ್ಲಿ LKGಯಿಂದ ಅವಳು ಇಲ್ಲೇ ಓದಿದ್ದಾಳೆ. ಸೊ ಆ ಸಂತೋಷ ನಮಗೆ ಇದೆ. ಅವಳು 12th ಇಯರ್ ಈಗ ವಾಣಿಯಲ್ಲಿ. ಸೊ 10th ಕೂಡ ಅವಳು 615 ಮಾರ್ಕ್ಸ್ ತಗೊಂಡಿದ್ದಾಳೆ, 98%. ಹಾಗೆ ಆವಾಗಲೂ ಅವಳಿಗೆ 625 ಒಂದು ಆಸೆ ಇತ್ತು. ಸೊ ಅದು ಮಿಸ್ ಆಯಿತು. ಬಟ್ ಇಲ್ಲಿ ಬರುವಾಗ ಅಗೇನ್ ಅದೇ ಆಸೆ ಇಟ್ಕೊಂಡು ಬಂದವಳು, ಫುಲ್ ತೆಗಿಬೇಕು ಅಂತ. ಬಟ್ ದೇವರು ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಸಿಕ್ಕಿದೆ. ಈಗ ಖುಷಿ ಇದೆ ನಮಗೆ ಅದರಲ್ಲಿ. ಸೊ ಅವಳು ಮತ್ತೆ ಬರೀ ಓದೋದು ಮಾತ್ರ ಅಲ್ಲ, ಅವಳು ಭರತನಾಟ್ಯದಲ್ಲಿ ಇನ್ನೀಗ ವಿದ್ವತ್ ಸ್ಟೂಡೆಂಟ್ ಅವಳು. ಮತ್ತೆ ಸಂಗೀತದಲ್ಲಿ ಜೂನಿಯರ್ ಮುಗಿಸಿ ಸೀನಿಯರ್ ಸ್ಟೂಡೆಂಟ್. ಸೊ ಹಾಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಕೂಡ ಅವಳು ಹುಷಾರಾಗಿದ್ದಾಳೆ. ಇಲ್ಲಿ ಕಾಲೇಜಲ್ಲಿ ಕೂಡ ಕಾಲೇಜ್ ಡೇ ಇರ್ಬೋದು ಅಥವಾ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಇದ್ರೆ ಕಾಂಪಿಟೇಷನ್ ಅಲ್ಲಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಳೆ ಅವಳು. ಹಾಗೆ ಓದೋದು ಬಿಟ್ಟು ಎಕ್ಸ್ಟ್ರಾ ಕೂಡ ಇದೆ. ಹಾಗಾಗಿ ಒಂದ್ ಸ್ವಲ್ಪ ಕಡಿಮೆ ಆಗಿರ್ಬೋದು ಅನಿಸ್ತದೆ ಏಮಿಗಿಂತ. ಗ್ರೇಟ್. ಕೇವಲ ಒಂದು ಓದು ಅಂತ ಇದ್ರೆ ಅದು ಆಕ್ಚುಲಿ ಫ್ಯೂಚರ್ಗೆ ಅದೇ ನಮಗೆ ಇಂಪಾರ್ಟೆನ್ಸ್ ಆಗೋದಿಲ್ಲ, ಬೇರೆ ಕೂಡ ಆಕ್ಟಿವಿಟೀಸ್ ಬೇಕಾಗುತ್ತೆ. ಸೊ ವಾಣಿದು ಅದೇ ಒಂದು ಸ್ಪೆಷಲ್. ಇಲ್ಲಿ ಕೇವಲ ಓದಿಗಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಇಲ್ಲಿ ಬೇರೆ ಆಕ್ಟಿವಿಟಿ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಅದು ಮಕ್ಕಳು ಕೂಡ ಅದನ್ನ 2 ಬ್ಯಾಲೆನ್ಸ್ ಮಾಡಿಕೊಂಡು ಒಳ್ಳೆ ರಿಸಲ್ಟ್ ಅಂತ ಕೊಡುವಂಥದ್ದು. ಬಟ್ ನಿಮಗೆ ಒಂದು ಇಲ್ಲಿ ಡಬಲ್ ಧಮಾಕ. ಒಂದು ಕಡೆ ಸಂಸ್ಥೆ ಪರವಾಗಿ ಕೂಡ ಹೆಮ್ಮೆ ಇದೆ, ಒಂದು ತಾಯಿಯಾಗಿ ಕೂಡ ಹೆಮ್ಮೆ ಇದೆ. ಸೊ ಸಂಸ್ಥೆಯ ಬಗ್ಗೆ ನೀವು ಏನು ಹೇಳ್ತೀರಿ? ಸಂಸ್ಥೆಯ ಬಗ್ಗೆ ಅಂತ ಹೇಳಿದ್ರೆ, ನಾವು ನಮ್ಮ ಸ್ಟೂಡೆಂಟ್ಸ್, ನಮ್ಮ ಮಕ್ಕಳನ್ನ ನಾವು ಇದೇ ಸಂಸ್ಥೆಗೆ ಹಾಕ್ತೇವೆ ಯಾವತ್ತು. ಸೊ ಅದರಲ್ಲಿ ನಮಗೆ ಏನು ಅಂತ ಹೇಳಿದ್ರೆ, ನಮ್ಮ ಸಂಸ್ಥೆ ತುಂಬಾನೇ ಸಪೋರ್ಟ್ ಮಾಡ್ತದೆ. ನಮ್ಮ ಸ್ಟೂಡೆಂಟ್ಸ್ ಅನ್ನು ನಮ್ಮ ಮಕ್ಕಳನ್ನು ಇಲ್ಲಿ ಹಾಕಿದ್ರು, ಸ್ಟೂಡೆಂಟ್ ಆಗಿರುವಾಗ ಅವರಿಗೆ ಹಾಫ್ ಫೀಸ್ ಕೊಡ್ತಾರೆ. ಸೊ ಅಂಥದ್ದೆಲ್ಲ ಬೆನಿಫಿಟ್ಸ್ ಅನ್ನೆಲ್ಲ ಕೊಡ್ತಾರೆ. ಆಮೇಲೆ ಅವಳಿಗೆ 98 ಬಂದ ಕಾರಣ PUCಗೆ ಫ್ರೀ ಎಜುಕೇಶನ್ ಕೂಡ ಕೊಟ್ಟಿದ್ದಾರೆ. ಸೊ 2 ವರ್ಷದಲ್ಲಿ ಕೂಡ. ಸೊ ಅದು ಕೂಡ ಒಂದು ಸಂಸ್ಥೆಯಿಂದ ನಮಗೆ ಸಪೋರ್ಟ್. ಆಗ ನಮಗೆ ಏನು ಅನಿಸ್ತದೆ ಹೇಳಿದ್ರೆ, ಈ ತರ ಒಳ್ಳೆ ಮಾರ್ಕ್ಸ್ ಇದ್ದ ಮಕ್ಕಳನ್ನು ಇಲ್ಲಿಗೆ ಬನ್ನಿ ಅಂತ ಹೇಳುವ ಒಂದು ಹೆಮ್ಮೆ ಕೂಡ ನಮಗೆ ಉಂಟು. ನಮ್ಮ ಮಕ್ಕಳು ಸಹ ಹೀಗೆ ತಗೊಂಡಿದ್ದಾರೆ, ಸೊ ನೀವು ಕೂಡ ಇಲ್ಲಿ ಹಾಕಿ ನಮ್ಮ ಹಾಗೆ ಮಕ್ಕಳನ್ನು ನಾವು ಸಪೋರ್ಟ್ ಮಾಡುತ್ತೇವೆ ಅಂತ. ಮತ್ತೆ ಇವಳಲ್ಲದೆ ನಮ್ಮ ಕಾಲೇಜಲ್ಲಿ ಬೇರೆ 8 ಮಕ್ಕಳು 100ಗೆ 100 ಮ್ಯಾಥ್ಸ್ ಅಲ್ಲಿ ತಗೊಂಡಿದ್ದಾರೆ.
ಮತ್ತೆ ಮ್ಯಾಥ್ಸಿಗೆ 100% ರಿಸಲ್ಟ್ ಕೂಡ ಬಂದಿದೆ ನಮಗೆ. ಹಾಗಾಗಿ ನಮಗೆ ಅದು ಕಾಲೇಜಲ್ಲಿ ಈ ವರ್ಷ ಫಸ್ಟ್ ಟೈಮ್ ನಮಗೆ 100% ಮ್ಯಾಥ್ಸಲ್ಲಿ ಬಂದಿದೆ. ಸೊ ತುಂಬಾ ಸಂತೋಷ ಆಗಿದೆ. ನಿಮ್ಗೆ ಎರಡು ಖುಷಿ. ಎರಡು ಖುಷಿಯಲ್ಲಿ ಕೂಡ ಮಗಳು ಆಗಿ HOD ಆಗಿ ಕೂಡ ಮ್ಯಾಥ್ಸ್. ಸೊ ಇನ್ನು ನೆಕ್ಸ್ಟ್ ಮಗಳು MBA ಮಾಡ್ಬೇಕು ಅಂತ ಅವಳು ಅಲ್ಲ ಇಂಜಿನಿಯರಿಂಗ್ ಮಾಡಬೇಕು. ಇಂಜಿನಿಯರಿಂಗ್ ಮಾಡಬೇಕು ಅಂತ ಅವಳಿಗೆ ಪ್ಲಾನ್ ಉಂಟು. ಸೊ KCET ಥ್ರೂ ಅಲ್ಲೇ ಹೋಗ್ಬೇಕು ಅಂತ ಇದೆ ನಮಗೆ. ಗವರ್ಮೆಂಟ್ ಸೀಟೆ ನೋಡ್ಕೊಂಡು ಹೋಗುವ ಅಂತ, ಕಳಿಸುವ ಅಂತ. ಹಾಗೆ ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾಳೆ ಅವಳು ಈಗ. ಸರಿ, ಓಕೆ, ಥ್ಯಾಂಕ್ ಯು. ಇದೀಗ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ HOD ಇದ್ದಾರೆ. ಸರ್ ನಮಸ್ತೆ. ನಿಮ್ಮ ಸ್ಟೂಡೆಂಟ್ಸ್ ಒಳ್ಳೆ ರ್ಯಾಂಕ್ ಸಿಕ್ಕಿರುವಂಥದ್ದು ಏನ್ ಹೇಳ್ತೀರಾ? ಆ, ನಮ್ಮೆಲ್ಲ ಉಪನ್ಯಾಸಕರು, ಸೈನ್ಸ್ನ ಎಲ್ಲ ಉಪನ್ಯಾಸಕರು ಕೂಡ ಇದಕ್ಕೆ ಆ, ಜವಾಬ್ದಾರಿಯಾಗಿರ್ತಾರೆ. ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಕಾಪರೇಷನ್ ಮಾಡಿದ್ದಾರೆ ಮತ್ತು ವಿದ್ಯಾರ್ಥಿಗಳು ಕೂಡ ಉತ್ತಮವಾಗಿ ಓದಿದ್ದಾರೆ. ಅದರಲ್ಲಿ ಎರಡೂ ಜನರ ಎಫರ್ಟ್ ಕೂಡ ಇದೆ. ಸಂಸ್ಥೆ ವಾಣಿ ವಿದ್ಯಾಸಂಸ್ಥೆಯಿಂದ ಎಲ್ಲಿರುವಂಥ ಉಪನ್ಯಾಸಕರ ಎಷ್ಟು ಪ್ರಾಮುಖ್ಯತೆ ಇದೆಯೋ ಹಾಗೆ ವಿದ್ಯಾರ್ಥಿಗಳು ಕೂಡ ಅಷ್ಟು ಚೆನ್ನಾಗಿ ಓದಿದ್ದಾರೆ. ಅದಕ್ಕೆ ಬೇಕಾದ ಎನ್ವಿರಾನ್ಮೆಂಟನ್ನು ನಾವು ವಾಣಿ ವಿದ್ಯಾಸಂಸ್ಥೆಯಿಂದ ಕೊಟ್ಟಿದ್ದೇವೆ. ಸೈನ್ಸ್ನ ವಿದ್ಯಾರ್ಥಿಗಳು PCMBಯಲ್ಲಿ ಎಲ್ಲರೂ ಕೂಡ ಪಾಸ್ ಆಗಿದ್ದಾರೆ. ಹಾಗೆ PCMCಯಲ್ಲಿ ಕೂಡ ಉತ್ತಮವಾದಂತಹ ರಿಸಲ್ಟೇ ಬಂದಿದೆ. ನಮ್ಮಲ್ಲಿ ಎಲ್ಲ ವಿಭಾಗದ ವಿದ್ಯಾರ್ಥಿಗಳು ಬರ್ತಾರೆ, ಅಂದರೆ ಟಾಪರ್ಸೇ ಅಂತಲ್ಲ, ತುಂಬ ಕಡಿಮೆ ಪರ್ಸಂಟೇಜ್ 10th ಇಟ್ಕೊಂಡು PUCಗೆ ಬಂದಿದ್ದಾರೆ. ಅಂಥ ವಿದ್ಯಾರ್ಥಿಗಳು ಕೂಡ ಈ ಸತಿ ಅತ್ಯುತ್ತಮವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಹಾಗೆ ನಾವು ಪ್ರೌಡ್ ಫೀಲ್ ಅಲ್ಲೇ ಇದ್ದೇವೆ. ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಹೇಳಿದ್ರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅತ್ಯುತ್ತಮವಾದಂತ, ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೇವೆ ಅದಕ್ಕಿಂತ ಜಾಸ್ತಿ ಸಾಧನೆಯನ್ನೇ ಮಾಡಿದ್ದಾರೆ ಈ ಸರ್ತಿ. ಇದು ನವಮಿ ಅವರ ಅಮ್ಮ ಹಾಗೇನೆ ಅವರ HOD ಅವರ ಮಾತು. ಒಟ್ಟಾರೆಯಾಗಿ ವಾಣಿ ಕಾಲೇಜಿನಲ್ಲಿ ಒಳ್ಳೆಯ ರಿಸಲ್ಟ್ ಸಿಕ್ಕಿರುವಂಥದ್ದು. ಕಾಲೇಜಿಗೆ ವಾಣಿಜ್ಯ ವಿಭಾಗದಲ್ಲಿ ರ್ಯಾಂಕ್ ಸಿಕ್ಕಿದೆ. ಇನ್ನೊಂದು ನವಮಿ ಅನ್ನುವಂಥವರು 588 ಅಂಕವನ್ನು ಪಡೆದು ಕೂಡ ಸೈನ್ಸ್ ವಿಭಾಗದಲ್ಲಿ ಟಾಪರ್ ಆಗಿರುವಂಥದ್ದು. ಇದು ಗ್ರೇಟ್ ಅಂತ ಹೇಳ್ತಾ ವನಿಷ್ಠತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.